ಇಲ್ಲಿ ಎ ಬಿ ಮತ್ತು ಸಿ ಎಂಬುವರು ಒಂದು ಕೆಲಸವನ್ನು 12, 24 ಮತ್ತು 24 ಗಂಟೆಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಎ ಎಕ್ಸ್ ಮೈನಸ್ 4 ಗಂಟೆಗಳ ಕಾಲ ಕೆಲಸ ಮಾಡ್ತಾನೆ ಮತ್ತು ಬಿ ಎಕ್ಸ್ ಪ್ಲಸ್ 4 ಗಂಟೆಗಳ ಕೆಲಸ ಮಾಡ್ತಾನೆ ಮತ್ತು ಸಿ ಎಕ್ಸ್ ಗಂಟೆಗಳ ಕಾಲ ಕೆಲಸ ಮಾಡ್ತಾನೆ. ಇವರೆಲ್ಲರೂ ಒಟ್ಟಾಗಿ ಕೆಲಸ ಪೂರ್ಣಗೊಳಿಸ್ತಾರೆ. ಎಕ್ಸ್ನ ವ್ಯಾಲ್ಯೂ ಏನದ ಅಂತ ಕೇಳ್ಯಾರ ಇಲ್ಲಿ ನೋಡ್ರಿ. ಇಲ್ಲಿ ಎ 12 ದಿನ, ಬಿ 24 ಮತ್ತು ಸಿನು 24 ದಿನ ಕೆಲಸ ಮಾಡ್ತಾನೆ. ಎಲ್ ಸಿ ಎಮ್ 24, 12 24 24 ಎ ಎಕ್ಸ್ ಮೈನಸ್ 4 ದಿನ ಕೆಲಸ ಮಾಡ್ತಾನೆ ಮತ್ತು ಬಿ ಎಕ್ಸ್ ಪ್ಲಸ್ 4 ದಿನ ಕೆಲಸ ಮಾಡ್ತಾನೆ 1 ಪ್ಲಸ್ ಸಿ ಯು ಎಕ್ಸ್ ದಿನ ಕೆಲಸ ಮಾಡ್ತಾನೆ. ಟೋಟಲ್ ವರ್ಕ್ 24 ಐತಿ. ಇಲ್ಲಿ 2x ಮೈನಸ್ 8 ಪ್ಲಸ್ ಎಕ್ಸ್ ಪ್ಲಸ್ 4 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 24. ಇದು 4x ಈಸ್ ಈಕ್ವಲ್ ಟು 28 ಮೈನಸ್ 8 ಪ್ಲಸ್ 4 ಐತಿ. ಪ್ಲಸ್ 4 ಐತಿ. ಎಕ್ಸ್ ಈಸ್ ಈಕ್ವಲ್ ಟು 7 ಬರ್ತೈತಿ ಇಲ್ಲಿ.